ಬೆಂಡಿಕ್ಟ್ ಎಂಟರ್ಪ್ರೈಸಸ್ ಬ್ಯಾನರ್ ನಡಿಯಲ್ಲಿ 420 ಜೋಕ್ಲು ಎಂಬ ತುಳು ಚಿತ್ರದ ಪೋಸ್ಟರ್ ಇಂದು ಬಿಡುಗಡೆಗೊಂಡಿತ್ತು. ಮಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ವಿಶ್ವನಾಥ್ ಕೋಡಿಕಲ್ ಅವರು ಪೋಸ್ಟರ್ ಅನ್ನು ಬಿಡುಗಡೆಗೊಳಿಸಿ ಚಿತ್ರಕ್ಕೆ ಶುಭ ಹಾರೈಸಿದರು. ಈ ವೇಳೆ ಚಿತ್ರದ ನಿರ್ದೇಶಕ ಶಂಕರನಾಗ್ ಜಿಕೆ ಅವರು ಮಾತನಾಡಿ, ಚಿತ್ರವು ಡಿಸೆಂಬರ್ ಅಂತ್ಯದಲ್ಲಿ ಬಿಡುಗಡೆಗೊಳ್ಳಲಿದೆ. ಹಾಸ್ಯ ಪ್ರಧಾನ ರೂಪದಲ್ಲಿ ಚಿತ್ರ ನಿರ್ಮಾಣಗೊಂಡಿದೆ ಎಂದು ಹೇಳಿದರು. ಈಗ ಚಿತ್ರೀಕರಣ ಹಂತಕ್ಕೆ ಬಂದಿದೆ. ಸೆಪ್ಟೆಂಬರ್ ಅಲ್ಲಿ ಚಿತ್ರೀಕರಣ ಪ್ರಾರಂಭ ಆಗ್ತಾ ಇದೆ. ಮ್ಯಾಕ್ಸಿಮಮ್ ಡಿಸೆಂಬರ್ ಅಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಇದೆ. ಸೊ ಈ ಚಿತ್ರ ಬಂದ್ಬಿಟ್ಟು 420 ಜೋಕ್ಲು ಅಂತ ಹೆಸರಿಡೋದಕ್ಕೆ ಕಾರಣ, ಪ್ರತಿಯೊಬ್ಬರ ಜೀವನದಲ್ಲೂ ಇಲ್ಲ ಅವ್ರ ಲೈಫಲ್ಲಿ ಯಾರಾದರೂ 420 ಆಗಿರ್ತಾರೆ, ಇಲ್ಲ 420 ಇಂದ ಮೋಸ ಹೋಗಿರ್ತಾರೆ. ಇವೆರಡು ಅಂತ ನಡೆದಿರುತ್ತೆ. ಸೊ ಇದರ ಮೇಲೆ ಮೋಸ ಹೋದವರ ಕತೆ, ಅವ್ರ ವ್ಯಥೆ ಯಾವ ರೀತಿ ಇರುತ್ತೆ, ಅದನ್ನ ಹಾಸ್ಯ ಪ್ರಧಾನವಾಗಿ ಯಾವ ರೀತಿ ಹೇಳಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಸ್ಕ್ರೀನ್ ಪ್ಲೇ ಮಾಡಿದಂಥದ್ದು. ನಟ ಹಾಗೂ ನಿರ್ಮಾಪಕ ಸಂದೀಪ್ ಮಲಾನಿ ಅವರು ಮಾತನಾಡಿ, ಚಿತ್ರ ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ಈ ಚಿತ್ರದಲ್ಲಿ ನಟನೆ ಮಾಡಿರುವುದು ನನಗೆ ಸಂತಸವಾಗಿದೆ ಅಂತ ಹೇಳಿದ್ರು. 420 ಜೋಕ್ಲು ಈ ಸಿನಿಮಾದಲ್ಲಿ ನನಗೆ ಒಂದು ಒಳ್ಳೆ ಪಾತ್ರ ಇದೆ ಅಂತ ನನಗೆ ಕೇಳ್ಪಟ್ಟೆ. ಸೊ ಹಾಗೆ ನನಗೆ ಅವರು ಶಂಕರ್ ಅವರು ಪಾತ್ರ ಬಗ್ಗೆ ನಾನು ಏನು ಹೇಳಿ, ಅವರೇ ಹೇಳ್ತಾರೆ. ಬಟ್ ನನಗೆ ನಾನು ಒಪ್ಕೊಂಡಿದ್ದು ಒಂದು ರೀಸನ್, ಅಫ್ಕೋರ್ಸ್ ಒಂದು ತುಳು ಸಿನಿಮಾ, ನಮ್ಮ ನೂರು ಸಿನಿಮಾ. ಇನ್ನೊಂದು ವಿಶೇಷ ಅಂದರೆ, ನನಗೆ ಕೊಟ್ಟ ಪಾತ್ರ ಬಂದು ಶ್ರೀದೇವಿ ಅಭಿಮಾನಿ ಪಾತ್ರ. ಸೊ ನಾನು ಅದೇ ಪಾತ್ರ ಮಾಡ್ತಿದ್ದೀನಿ ಈ ಸಿನಿಮಾದಲ್ಲಿ. ಅದು ಮತ್ತು ಆ್ಯಕ್ಚುಲಿ ನನಗೆ ತುಂಬ ಎಲ್ಲಿ ಟಚ್ ಆಗಿದೆ ಅಂದರೆ, ತುಂಬ ನನಗೆ ಗೂಸ್ಬಂಪ್ಸ್ ಬರ್ತಾರೆ ಹೇಳ್ತಾ ಇದ್ದೇನೆ. ಸೊ ಅದೇ ಒಂದು ಒಳ್ಳೆ ಕಾಮಿಡಿ ಪಾತ್ರ. ಅದ್ರ ಬಗ್ಗೆ ಅಷ್ಟೊಂದು ನನಗೆ ಮಾಹಿತಿ ಅವರೇ ಕೊಟ್ಟರೆ ಒಳ್ಳೆಯದು. ಬಟ್ ನಿಮ್ಗೆಲ್ಲರಿಗೂ ಹೀರೋಯಿನ್ಸ್ ಎಲ್ಲ ಟೆಕ್ನಿಷಿಯನ್ಸ್, ಕಾಸರಗೋಡವರು ಒಳ್ಳೆ ಪರಿಚಯ, ಎಲ್ಲರಿಗೂ ತುಂಬ ಧನ್ಯವಾದಗಳು. ಆಲ್ ದಿ ಬೆಸ್ಟ್. ಸುದ್ದಿಗೋಷ್ಠಿಯಲ್ಲಿ ಹಿರಿಯ ನಟರಾದ ಅಶೋಕ್ ಕಾಸರಗೋಡು, ಚಿತ್ರದ ನಾಯಕ ಗೌತಮ್ ಶೆಣಿ, ಚಿತ್ರದ ನಾಯಕಿ ಧೃತಿ ಸಾಯಿ ಈ ವೇಳೆ ಉಪಸ್ಥಿತರಿದ್ದರು.